ಭಕ್ತಿಯೊಳು ಅಂಬಿಕಾ ವಿಘ್ನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ
ಸುತ್ತಲಿದೆ ಪರಾಕ್ರಮ ಇರುವಂತಹ ಸ್ಥಳ ಸುರಪ ಕೇಳಿದ್ದೇವೆ ಓಲಗ ಬಿತ್ತ ವಿಚಾರ ಅಶ್ವಮೇಧ ಯಾಗಗಳನ್ನು ಪೂರ್ಣಗೊಳಿಸಿದ ಕಾರಣದಿಂದ ಈ ನಾಲ್ಕರ ಅಧಿಪತ್ಯವನ್ನು ಪಡೆದಿದ್ದೇನೆ. ಸುಮನಸರೇ, ಈ ಸ್ವರ್ಗದ ಸುಂದರವನ್ನು ನೋಡುವುದಾದರೆ ಕಲ್ಪಿಸಿದನ್ನು ಕೊಡುವಂತಹ ಕಲ್ಪವೃಕ್ಷ, ಕಾಮಿಸಿದನ್ನು ಕೊಡುವಂತಹ ಕಾಮದೇವಿ, ಚಿಂತಿಸಿದನ್ನು ಕೊಡುವಂತಹ ಚಿಂತಾಮಣಿ, ಐರಾವತ, ವಜ್ರಾಯುಧ, ತುಂಬುರರ ಗಾಯನ, ರಂಭಾದಿ ನಾರಿಯರ ನೃತ್ಯ ಹಾಗೂ ಮುಂತಾದ ವಿಶೇಷತೆಗಳು ಸ್ವರ್ಗದಲ್ಲಿದೆ. ಆದರೆ ಸುಮನಸರೇ, ಈ ಮೊದಲು ಅದೆಷ್ಟೋ ದಾನವರು ಈ ಸ್ವರ್ಗವನ್ನು ಬಯಸಿ ಇದಕ್ಕೆ ದಾರಿಯನ್ನಿಟ್ಟವರಿದ್ದಾರೆ. ಆದರೆ ಆ ಹರಿಯ ಕೃಪೆಯಿಂದ ಎಲ್ಲರನ್ನೂ ಬಡಿದೋಡಿಸಿದವರಿದ್ದೇವೆ. ಆದರೆ ಸುಮನಸರೇ, ಇನ್ನು ಮುಂದೆ ಆ ದಾನವರು ಸ್ವರ್ಗಕ್ಕೆ ದಾರಿಯಲ್ಲಿಟ್ಟರೆ ನೀವೇನು ಮಾಡುವಿರಿ?
ಪವಿತ್ರವಾದಂತಹ ದೇವಲೋಕಕ್ಕೆ ಈ ಹಿಂದೆ ಅದೆಷ್ಟೋ ದಾನವರು ದಾಳಿ ಮಾಡಿದ್ದಾರೆ. ನಿಜ. ಇನ್ನು ಮುಂದೆಯೂ ಯಾವುದೇ ದಾನವರ ದಾಳಿಯಾದರೆ ಪ್ರಶ್ನಿಸುವುದಕ್ಕೆ ನಾವಿದ್ದೇವೆ. ಶಾಬಾಷ್ ಶಾಬಾಷ್. ಬಲುತೋಷೇನ ನೀವೆಲ್ಲ ನುಡಿಗೆ ಆ ಸಂತೋಷವಾದೇನ ನೀವೆಲ್ಲ ನುಡಿಗೆ ನೀವೆಲ್ಲ ನುಡಿಗೆ ಕಲಿಗಳು ನಿಶ್ಚಯ ಸಂಧಾನದೊಳಗೆ ಕಲಿಗಳು ನಿಶ್ಚಯ ಸಂಧಾನದೊಳಗೆ ಕಳರ ಭೀತಿಯು ನಮಗೆ ನಿಲ್ಲ ಕಳರ ಭೀತಿಯು ನಮಗೆ ನಿಲ್ಲ ನೀವು ಆಡಿದಂತಹ ವಿರೋಚಿತವಾದ ನುಡಿಯನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನೀವು ಹೇಳಿದ ಹಾಗೆ ನಿತ್ಯವೂ ಹರಿಯನ್ನು ಸ್ಮರಿಸುವ ನಮಗೆ ಆ ದೈತ್ಯರಿಂದ ಭಯ ಉಂಟೆ ಇಲ್ಲ. ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನನಗೆ ಸಂದೇಹವೇ ಇಲ್ಲ. ಆದ್ದರಿಂದ ನಮ್ಮ ಈ ಸಭೆಯನ್ನು ಮುಕ್ತಾಯಗೊಳಿಸೋಣವೇ? ಹಾಗೇ ಆಗಲಿ. ಇದ್ದಲ ನಾಡಿ ಜಂಗಣ ಸತಿಯಾಗಿರಲ ಮೇಘಮುಖಿಯೋ
ಪಟ್ಟಣದಿ ಬಲು ಸಂತಸದಿ ಮೆರೆದಿರಲು ಇಂದು ಮತಿ ಪಟ್ಟಣದಿ ಹೆಣ್ಣೊಬ್ಬನ ಜೀವನ ಎನ್ನುವುದು ಸಾರ್ಥಕ್ಯ ಹೊಂದಬೇಕು ಅಂತಾದರೆ ಕಾಲ ಕಾಲಕ್ಕೆ ಆಗಬೇಕಾದ ಸಂಸ್ಕಾರಗಳು ಆದರೆ ಮಾತ್ರ ಅದು ಸಾಧ್ಯ. ಹಾಗೆಂದು ಬಾಲ್ಯದಲ್ಲಿ ತಂದೆ ತಾಯಿಗಳ ಆಧೀನ, ಯೌವನದಲ್ಲಿ ಗಂಡನ ಆಧೀನ, ಮುಪ್ಪಿನಲ್ಲಿ ಮಕ್ಕಳ ಆಧೀನ, ಹೀಗೆ ಸಾಂಸಾರಿಕವಾದಂತಹ ಜೀವನದಲ್ಲಿ ಸುಖಮಯವಾದಂತಹ ಜೀವನವನ್ನು ನಡೆಸುವುದಕ್ಕೆ ಯೋಗ ಭಾಗ್ಯ ಎನ್ನುವುದು ಎರಡೂ ಒದಗಿ ಬರಬೇಕು. ಆ ವಿಚಾರದಲ್ಲಿ ನಾನು ಭಾಗ್ಯವಂತಳಾಗಿದ್ದೇನೆ. ಹೆತ್ತ ತಂದೆ ತಾಯಿಗಳ ಪ್ರೀತಿಗೆ ಪಾತ್ರಳಾಗಿ ಆ ಬಳಿಕ ಇಂದುಮತಿ ಪಟ್ಟಣವನ್ನು ಆಳುವಂತಹ ನಾಡಿ ಜಂಗ ಭೂಪತಿಯ ಮಡದಿಯಾಗಿ ನನ್ನ ಜೀವನವನ್ನು ಸಾರ್ಥಕ್ಯಗೊಳಿಸಿದೆ. ಹೆಣ್ಣೊಬ್ಬಳು ಪುತ್ರ ಸಂತಾನವನ್ನು ಪಡೆದ ಬಳಿಕ ಅವಳ ಜೀವನದ ಸಾರ್ಥಕ್ಯ ಎನ್ನುವುದು ಹೊಂದುತ್ತದೆ. ಆ ವಿಚಾರದಲ್ಲಿ ನಾನು ಕೂಡ ಒಬ್ಬ ಗಂಡು ಮಗನಿಗೆ ಜನ್ಮವನ್ನಿತ್ತವಳಿದ್ದೇನೆ. ಈ ಇಂದುಮತಿಗೆ ಸೇರಿದ ಬಳಿಕ ಯಾವ ವಿಚಾರದಲ್ಲೂ ಕೊರತೆಯನ್ನು ಕಂಡವಳು ನಾನಲ್ಲ. ಉಡುವುದಕ್ಕೆ ಬಟ್ಟೆ ಸೀರೆ, ಧರಿಸುವುದಕ್ಕೆ ಆಭರಣ, ನನ್ನೊಂದಿಗೆ ನನ್ನ ಸಖಿಯರು ಸದಾ ಸಂತೋಷದಿಂದ ಇದ್ದವಳು ನಾನು. ಹಾಗೆಂದು ನನ್ನವರು ಸಾಮಾನ್ಯರಲ್ಲ. ಲೋಕಗಳಲ್ಲಿ ತನ್ನ ವಿಕ್ರಮವನ್ನು ತೋರಿಸಿ ಎಲ್ಲರ ಅಭಿಮಾನಕ್ಕೆ ಪಾತ್ರರಾದವರು. ಈ ಕಾಲಕ್ಕೆ ದೇವಲೋಕವನ್ನು ಪಡೆದು ಬರುತ್ತೇನೆ ಎನ್ನುವುದಾಗಿ ಹೋದವರಿದ್ದಾರೆ. ಆದರೆ ಇನ್ನೂ ಅಲ್ಲಿಯ ವರ್ತಮಾನ ಬರಲಿಲ್ಲವಲ್ಲ. ಯಾರ ನೀನು? ಅಮ್ಮ, ನಾನು ನಿಮ್ಮ ಗಂಡ. ಏನೇನು ಮಾತಾಡಿದ್ರೆ ನಾಲಿಗೆ ಸೀಳಿಯೇ? ಹಾಗಲ್ಲಮ್ಮ, ನಾನು ನಿಮ್ಮ ಗಂಡನ ಜೊತೆಗೆ ಗುರುಪುರಕ್ಕೆ ಹೋದದ್ದು ಶ್ರೀಗುಜ್ಜೆ ತರಲಿಕ್ಕೆ. ಅಲ್ಲೇನು ನಿನ್ನ ಮಾವನ ಮನೆಯ? ಅದು ಸುರಪುರ ದಿಗ್ವಿಜಯಕ್ಕೆ ಹೋದದ್ದು. ಏನಾಯ್ತು ಅಲ್ಲಿಯ ವಿಚಾರ?
ಮಾಡುವ ನಿಶ್ಚಯ ಇತ್ತು. ಏನು ಅದು? ಅದೆಮ್ಮ ವರುಣಾಸ್ತ್ರ. ಆಮೇಲೆ ಏನಾಯ್ತು? ಅಗ್ನಿ ನಂದಿ ಹೋಯಿತಮ್ಮ. ಆಮೇಲೆ ಆಮೇಲೆ ಇನ್ನೊಬ್ಬ ಬಂದಮ್ಮ. ಅದೇ ಪಾಯಸವನ್ನು ಕೈಯಲ್ಲಿ ಅದು ಹಾಗಲ್ಲ. ಪಾಶವನ್ನು ಹಿಡಿದುಕೊಂಡು ಕೋಲವನ್ನು ಏರಿಕೊಂಡು ಬಂದವ ಯಮ. ಹೌದಮ್ಮ. ಆ ಯಮನ ಜೊತೆ ಯಮ ಓಡಿ ಹೋದ. ಕೋಲಕ್ಕೆ ಕೋಲ ಎಲ್ಲಿಗೋ ಓಡಿ ಹೋಯ್ತಮ್ಮ. ಆಮೇಲೆ ಏನಾಯ್ತು? ಆಮೇಲೆ ಇನ್ನೊಬ್ಬ ಬಂದಮ್ಮ. ಅದಮ್ಮ ಸುರತ್ಕಲ್ನಿಂದ 56ರಲ್ಲಿ ಬಂದದ್ದು. ಯಾರು ಅದು? ಅದಮ್ಮ ಸುರತ್ಕಲ್ನಿಂದ 56ರಲ್ಲಿ ಬಂದದ್ದು. ಅದು ಹಾಗಲ್ಲ. ಐರಾವತವನ್ನು ಏರಿಕೊಂಡು ಬಂದವ ಸುರಪ. ಹೌದಮ್ಮ. ಅವನ ಜೊತೆ ಕೂಡ ನಿಮ್ಮ ಯಜಮಾನರು ಯುದ್ಧ ಮಾಡಿದ್ರಮ್ಮ. ಆ ಎಂತ ಯುದ್ಧ, ಎಂತ ಯುದ್ಧ. ಆ ಯುದ್ಧದಲ್ಲಿ ದೇವೇಂದ್ರ ಓಡಿ ಹೋದಮ್ಮ. ಹೌದಾ? ಆಮೇಲೆ ಏನಾಯ್ತು? ಆಮೇಲೆ ಅಮ್ಮ ಏನಾಯ್ತು? ನಿಮ್ಮ ಯಜಮಾನರು ಶ್ರೀನಿವಾಸನ ಮೇಲೆ ಕೂಸ್ಕೊಂಡ್ರಮ್ಮ. ಯಾರು ಅದು? ಅದಮ್ಮ ಚಟ್ಟ. ಅದು ಹಾಗಲ್ಲ. ಸಿಂಹಾಸನ ಪಟ್ಟ. ಅದು ಸಂತೋಷದ ವಿಷಯ ಅಲ್ವೇನು? ಅದನ್ನು ನಗು ನಗುತ್ತಾ ಹೇಳ್ಬೇಕು. ನನ್ಗೆ ನಗು ನಗುತ್ತಾ ಹೇಳ್ಬೇಕು. ಮುಂದುವರಿಸಿ. ಹಾಗೆ ಅಷ್ಟೊತ್ತಿಗೆ ಅಲ್ಲಿಗೆ ಕೆಲವು ಆಫೀಸ್ನವರು ಬಂದ್ರಮ್ಮ. ಯಾರು? ಅದಮ್ಮ ನಟ್ಟೆ ಮಾಡುವವರು. ಯಾರು ಅದು? ಅದಿಗೆ ಮೊದಲಿಗೆ ಬಂದದ್ದು ದಂಬೆ, ರಂಬೆ, ಊದುಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ಮಂಜಲ್ ದೋಸೆ, ಮಂಜುಕೋಶೆ, ಉಂಡಿಗಸಿ, ಕುಂಜಿಕಸ್ತಳೆ, ಹಿಟ್ಟಾಚಿ. ಋತಾಚಿ. ಇಷ್ಟು ಜನ ಬಂದ್ರಮ್ಮ. ಅವರೊಂದು ನಟ್ಟೆ ಮಾಡಿದ್ರಮ್ಮ. ಎಂತ ನಟ್ಟೆ, ಎಂತ ನಟ್ಟೆ. ಅದು ನರ್ತನ ಅಲ್ವೇನು? ಹೌದಮ್ಮ. ಅಷ್ಟೊತ್ತಿಗೆ ಒಬ್ಬ ಬಂದಮ್ಮ. ಅದೇ ಹಾಲಾಡಿತ ಬಂದದ್ದು. ಯಾರು ಅದು? ಅದೇ ಮಾರಿಯ ವಾಹನ ಗೌಡ ಗೌಡ. ಅದು ಹರಿಯ ವಾಹನ ಗರುಡ. ಹೌದಮ್ಮ. ಏನಾಯ್ತು? ಬಂದು ನಿಮ್ಮ ಯಜಮಾನರು ನೀಗೆ ನೋಡಿದಮ್ಮ. ಏನು ಇದನ್ನ ಅಪ್ಪಂದ ಹೀಗೆ ಅಲ್ಲದೆ. ಏಯ್, ಯಾರು ಹೇಳ್ತಾ ಇದ್ದೀಯ ನೀನು? ಅಮ್ಮ ನಿಮ್ಗೆ ಅಲ್ಲಮ್ಮ. ಅದು ಅಲ್ಲಿ ಅವನು ಹೇಳಿದ್ದು. ಸಾಕು ಸಾಕು, ಮುಂದುವರಿಸು. ಆದ್ರೆ ನಿಮ್ಮ ಯಜಮಾನರು ಇಳಿಯಿಲ್ಲಮ್ಮ. ನಮ್ಮ ಯಜಮಾನರು ಇಳಿತಾರಾ? ಹೌದು, ನಿಮ್ಮ ಯಜಮಾನರು ಇಳಿಯಮ್ಮ. ಆದ್ರೆ ಅವನು ಸುಮ್ಮನೆ ಇರ್ಲಿಲ್ಲಮ್ಮ. ಏನಾಯ್ತು? ಅವನು ಕಡ 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 ನಿಮ್ಮ ಯಜಮಾನರ ಕಪಾಲಕ್ಕೆ ಬಾಯಿಟ್ಟು ಕೊಟ್ಟಮ್ಮ. ಈಗ ನಮ್ಮ ಯಜಮಾನರು ಸುಮ್ಮನೆ ಇರ್ಲಿಕ್ಕಿಲ್ಲ. ಒಂದಕ್ಕೆ 10 ಸೇರಿಸಿ ಕೊಟ್ಟರು. ನಾನು ಅದೇ ಯೋಚನೆ ಮಾಡಿದಮ್ಮ. ಆದ್ರೆ ಎಂತಮ್ಮ, ನಿಮ್ಮ ಯಜಮಾನರು ಮೇಲೆ ಕೂತವರು ಹಾಗೆ ಕೆಲಸ. ಅವರು ಕೂತು ಕೂಡ ಯುದ್ಧ ಮಾಡ್ತಾರೆ. ನಾನು ಹಾಗೆ ಯೋಚನೆ ಮಾಡಿದಮ್ಮ. ಅವರು ಕೂತು ಯುದ್ಧ ಮಾಡ್ತಾರೆ ಅಂತ. ಆದ್ರೆ ಎಂತದಮ್ಮ, ನಿಮ್ಮ ಯಜಮಾನರು ಸುದ್ದಿ ಇಲ್ಲಮ್ಮ. ಕೂತವರು ಹಾಗೆ ಮಲಗಿದ್ರ? ಆಮೇಲೆ ಏನಾಯ್ತು? ಆಮೇಲೆ ಎಂತದ ಆಗ್ಲಿಲ್ಲಮ್ಮ. ಎಂತ ಕೂಡ ಆಗ್ಲಿಲ್ಲ. ಇಷ್ಟುದ್ದ ನಾಲಿಗೆಯನ್ನು ಹೊರಗೆ ಹಾಕಿ ನಿಮ್ಮ ಗಂಡ ಸತ್ತೇ. ಪತಿಯೇ ಮಡಿದೆಯ ಎನಗೆ ಗತಿಯಾರೋ ಉಮೆಯ ರಸಗೆ ವೇದ್ಯವೋ ಉಮೆಯ ರಸಗೆ ವೇದ್ಯವೋ ಬಹಳ ಚೋದ್ಯವೋ ಪತಿಯೇ ಮಾಡಿದೆಯಲ್ಲ ಪತಿಯೇ ಸ್ವಾಮಿ, ದೇವಲೋಕದ ಸಿಂಹಾಸನವನ್ನು ಏರಬೇಕಾದ ನೀವು ದೇವತೆಗಳ ಮೋಸದಿಂದ ಚಿತೆಯನ್ನು ಏರುವಂತಾಯಿತೆ. ನಿಮ್ಮನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ಯಾರಿಗಾಗಿ ಬದುಕಲಿ? ಇಲ್ಲ ಸ್ವಾಮಿ, ನೀವಿಲ್ಲದ ಈ ಜೀವನ ನನಗೂ ಬೇಡ. ನಾನು ಸಾಯುತ್ತೇನೆ.
ದೇವತೆಗಳ ಮೇಲೆ ಹಗೆಯನ್ನು ಸಾಧಿಸಬೇಕು. ಅವರ ಮೇಲೆ ಹಗೆಯನ್ನು ಸಾಧಿಸಲು ನನ್ನ ಮಗನಿಂದ ಮಾತ್ರ ಸಾಧ್ಯ. ಹಾಗಾಗಿ ಅವನನ್ನು ಕರೆದು ವಿಚಾರವನ್ನು ತಿಳಿಸಿ ಕಾರ್ಯ ಸಾಧನೆ ಮಾಡಬೇಕು. ಮಗನೇ ಮುರಾಸುರ, ಹೀಗೆ ಬಾ.
ನಮಗೆ ಯಾರು ಗೊತ್ತೇ? ಯಾರು ದೋಷ? ಇದಕ್ಕೆಲ್ಲ ಕಾರಣ ಆ ದೇವಿಯಿಂದ ಮಗನೇ. ನನ್ನ ತಂದೆಯ ಸಾವಿಗೆ ಕಾರಣ ಯಾರು? ಶತ್ರುಗಳೇ! ಆ ಶತ್ರುಗಳ ನುಳಿಯ ಪಡೆ ಕೊಂದವ ಯಾರು? ಕರುಣ. ಅವನ ಕೊಕ್ಕನ್ನು ಮುರಿದು ಅವನ ರಕ್ತವನ್ನು ಹೀರುತ್ತಾರೆ. ಈಗಲೇ ಹೊರಟ ದೇವರ ಬೇಡ. ದುಡುಕುತನ ಬೇಗ ಬೇಗ ನಾದವನು ಕಡುಗ ಮನೆಯಲ್ಲ ಮೂಡ ನಡೆ ಶಂಕರನ ಒಲಿಸುತ್ತ ವೇಗವನ ಪಡೆದು ಜಯವರಿಸುತ್ತ ಮಾತಿನಿಂದ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಓ! ಆದರೆ ಓ! ಯಾವುದೇ ಕಾರಣಕ್ಕೂ ದುಃಖಬೇಡ, ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡ. ಓ! ಆ ದೇವತೆಗಳನ್ನು ಸೋಲಿಸುವುದು ಓ! ನಿನ್ನ ಸುಲಭ. ಓ! ಆದರೆ ಅವರೊಂದಿಗೆ ಆ ಹರಿ ಖಂಡಿತ ಇರುತ್ತಾನೆ. ಓ! ಏನಾದರೂ ಕಪಟವನ್ನು ಮಾಡಿಯೇ ಮಾಡುತ್ತಾನೆ. ಓ! ಹಾಗೆ ನೀನು ಅಲ್ಲಿಗೆ ಹೋಗುವುದಕ್ಕಿಂತ ಮೊದಲು ಓ! ಬೇಕಾದ ಸಿದ್ಧತೆಗಳೊಂದಿಗೆ ಹೋಗುವುದು ಉತ್ತಮ. ಓ! ನೀನು ನೇರವಾಗಿ ಕಾಡಿಗೆ ತೆರಳು. ಓ! ಆ ಈಶ್ವರನ ಕುರಿತು ತಪಸ್ಸನ್ನು ಮಾಡು. ಓ! ಅಭೇದ್ಯವಾದ ವರವನ್ನು ಪಡೆದು ಓ! ವರ ಸಂಪನ್ನನಾಗಿ ನೀನು ಯುದ್ಧಕ್ಕೆ ಹೋದೆ ಎಂದಾದರೆ ಓ! ಗೆಲುವು ಎನ್ನುವುದು ಖಂಡಿತ. ಓ! ಹೋಗು ಮಗನೇ, ತಪಸ್ಸನ್ನು ಮಾಡಿ ವರವನ್ನು ಪಡೆದುಕೋ. ನಿನಗೆ ಶುಭವಾಗಲಿ. ಸರಿ ಸರಿ, ತಾಯಿಯಿಂದ ಪಡೆಯನ್ನು ಪಡೆದಿದ್ದಾರೆ. ಇನ್ನು ತಡಮಾಡುವುದಿಲ್ಲ. ನೇರವಾಗಿ ಕಾಡನ್ನು ಆಚರಿಸು. ದೇವತೆಗಳೊಂದಿಗೆ ಹಗೆಯನ್ನು ಸಾಧಿಸುವುದಕ್ಕಾಗಿ ದೇವರಿಂದ ವರವನ್ನು ಪಡೆದಿದ್ದೇನೆ. ಯಾವ ಕಾಲಕ್ಕೆ ಹೆಣ್ಣು ಪಡು ನನ್ನ ಮುಂದೆ ಬಂದು ಯುದ್ಧ ಮಾಡುವುದಕ್ಕೆ ನಿಲ್ಲುತ್ತಾಳೋ ಆ ಕಾಲಕ್ಕೆ ನನ್ನ ಪಾಲಿಗೆ ಮರಣ ಎನ್ನುವ ಹಾಗೆ. ಸರಿ ಸರಿ, ಇನ್ನು ತಡ ಮಾಡುವುದಿಲ್ಲ. ದೇವಲೋಕಕ್ಕೆ ದಾಳಿಯಾಗಬೇಕಾಗಿದೆ. ಅದಕ್ಕಾಗಿ ನಾನು ಒಬ್ಬನೇ ಹೋಗುವುದಲ್ಲ, ನಮ್ಮ ಸೇನೆ ಬೇಕು. ಎಲ್ಲಿದ್ದಾರೆ ನಮ್ಮವರು? ಬರಲಿ ಬರಲಿ ಬರಲಿ.
ಪ್ರಭು. ಅವರೇ ತಡೆದಿದ್ದ ಕಾರಣವೇನು? ವರವನ್ನು ಬದಲು ಹೋದರು ನೀವು. ಹಾಗಾಗಿ ವರದ ವಿಚಾರ ಏನಾಯ್ತು? ನಮ್ಮನ್ನು ಕರೆಯಲು ಕಾರಣವೇನು? ತಿಳಿಸಿರಿ ಪ್ರಭು. ಅಮ್ಮವರೇ ಕೇಳಿರಿ ಮದುವೆಗಳನ್ನು. ಪರಮೇಶ್ವರನ ಕುರಿತು ತಪಸ್ಸನ್ನು ಆಚರಿಸಲು ಕಾನನಕ್ಕೆ ಹೋದ ವಿಚಾರ ನಿಮಗೆಲ್ಲರಿಗೂ ತಿಳಿದಿದೆ. ಪರಮೇಶ್ವರನಿಂದ ಬೇಕಾದಂತಹ ವರವನ್ನು ಪಡೆದಿದ್ದೇನೆ. ಇನ್ನು ಮುಂದಕ್ಕೆ ಸ್ವರ್ಗಲೋಕಕ್ಕೆ ದಾಳಿ ಮಾಡಬೇಕು. ಹಾಗಾಗಿ ನಿಮ್ಮನ್ನೆಲ್ಲ ಕರೆದಿದ್ದೇನೆ. ಏನು ನಿಮ್ಮ ಅಭಿಪ್ರಾಯ? ಒಡೆಯ, ದಾನ ಕುಲದ ಉಳಿವಿಗಾಗಿ ನಿನ್ನ ಜೀವನವನ್ನು ಮುಡಿಪಾಗಿಟ್ಟವರು ನೀವು. ಹೀಗಿರುವಾಗ ನಿಮ್ಮ ಸೇವೆ ಮಾಡುವುದು ನಮ್ಮ ಬದುಕಿನ ಭಾಗ್ಯ ಪ್ರಭು. ಹಾಗಾಗಿ ಆ ದೇವತೆಗಳನ್ನು ಬಡಿದಾಡಿಸುತ್ತೇನೆ. ಕೊಡು ಸಕಲ ಲೋಕದ ಅಧಿಕಾರ ನಿನಗಾಗಿ ಬೇಕು. ಹೀಗಿರುವಾಗ ದೇವಲೋಕದ ಅಧಿಕಾರ ನಿನಗೆ ಸಿಗುವಂತೆ ಮಾಡುತ್ತೇನೆ. ಕೊಡುವ ಸಂತೋಷವಾಯ್ತು.
ಹಾಗಾಗಿ ಸುರಲೋಕಕ್ಕೆ ದಾಳಿಯನ್ನು ಮಾಡಬೇಕು. ಸುರಪಾದಿ ಮುಖ್ಯರನ್ನು ಮಾಡಿಕೊಳ್ಳಿ. ಸುರ ಪೀಠವನ್ನು ಏರಬೇಕು. ನಿಮ್ಮ ಮಾತನ್ನು ಕೇಳಿ ಸಂತೋಷವಾಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಆಯುಧವನ್ನು ಧರಿಸಿ ಕಾಲಿಟ್ಟಿದ್ದಾನಂತೆ. ಆಯುಧಗಳನ್ನು ಸಿದ್ಧಪಡಿಸಿ ನಡೆಯೋಣ.
ಪ್ರಾಣ ಹೋಯಿತು. ಮುಚ್ಚು ಬಾಯ್. ಸ್ವರ್ಗದ ಅಧಿಕಾರವನ್ನು ನಮಗೆ ಒಪ್ಪಿಸು, ಇಲ್ಲವಾದರೆ ನಿನ್ನ ಪ್ರಾಣ ಹೋಗಿ. ರಕ್ಕಸರಿಗೆ ದೊರಕುವಂತದಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಅರಳಿ ಹಿಂದೆ ನಡೆದರೆ ಲೇಸು, ಇಲ್ಲವಾದರೆ ತಲೆಗಡಿತ.
ಪರಮೇಶ್ವರನಿಂದ ವರಬಲವನ್ನು ಪಡೆದಿದ್ದೇನೆ. ಸುರ ಒಂದ ಕಾರಣ ಬೇರೆ ಏನೂ ಅಲ್ಲ. ನನ್ನ ತಂದೆಯವರನ್ನು ಕೊಂದವನಿದ್ದೀಯ. ಆ ಹಗೆಯನ್ನು ಸಾಧಿಸುವುದಕ್ಕಾಗಿ ಬಂದಿದ್ದೇನೆ. ಸಾಮರ್ಥ್ಯ ಉಂಟು ತಾಜೆ. ಒಳ್ಳೆಯ ಮಾತಿನಿಂದ ಹೇಗೆ ಬಂದೆಯೋ ಹಾಗೆ ಹೋದರೆ ಸರಿ. ಇಲ್ಲದಿದ್ದರೆ ವಜ್ರ ತಲೆ ಬಿಡ್ತೇವೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ.
ಬ್ರಹ್ಮನ ಸೃಷ್ಟಿಯನ್ನು ಪಾಲಿಸುತ್ತಾ ಪ್ರಪಂಚದಲ್ಲಿ ಪ್ರತಿಯೊಂದು ನಿರ್ಭೀತಿಯಿಂದ ನಡೆಯುವಂತೆ ನೋಡಿಕೊಂಡವನಿದ್ದೇನೆ. ಹೀಗಿರುವಾಗ ಹರಿಯುವ ನೀರಿನ ಚುಳುಚುಳುನಾದ, ಹಕ್ಕಿಯ ಇಂಪಾದ ಸ್ವರ, ಬೀಸುವ ಗಾಳಿ ತಂಪು ಎಲ್ಲದರಲ್ಲೂ ನಾನಿದ್ದು ಪ್ರಪಂಚದಲ್ಲಿ ನಿರ್ಭೀತಿಯಿಂದ ನಡೆಯುವಂತೆ ನೋಡಿಕೊಂಡವನಿದ್ದೇನೆ. ಅದೆಲ್ಲ ಸರಿ, ಯಾರದು? ಶಯನ ನಾರಾಯಣ ಘೋರದುರಿತ ಕೇಶವ ನಾರಾಯಣ ಕಾಪಾಡು ತಂದೆ ಕಾಪಾಡು. ದೇವೇಂದ್ರ, ಬದಲಾಗಿ ಬೇಸರ, ಭಯ ಎನ್ನುವುದು ಕಾಣಿಸುತ್ತಾ ಇದೆ. ಏನಾಯಿತು? ಇಂದ್ರ ಪದವಿಯನ್ನು ಯಾರಿಂದಾದರೂ ತೊಡಕಾಯಿತೆ? ನನ್ನಲ್ಲಿ ನಿನ್ನ ಭಾವನೆಯನ್ನು ಹೇಳಿ. ಓ ಕರುಣಾಳು ಚರಣ ಶರಣ ಗುಣಭರಿತ ಎಲ್ಲ ಭಿನ್ನ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾರಿಯನ್ನಿಟ್ಟಿದ್ದಾನೆ. ಅವನ ಜೊತೆ ಹೋರಾಡಲಾರದೆ ನಾವು ಓಡಿಕೊಂಡು ಬಂದು ನಿಮ್ಮ ಬದಿಗೆ ಬಂದಿದ್ದೇವೆ. ನೀವೇ ರಕ್ಷಿಸಬೇಕು.
ಕರ್ಮಭೂಮಿಯಲ್ಲಿ ಹುಟ್ಟಿದ ಯಾರೇ ಆಗಲಿ ಅವರು ಮರಣವನ್ನು ಮೀರಿ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಚಿಂತಿಸದಿರು. ಅವನು ಪಡೆದಂತಹ ವರಗಳ ಉಸಿರಾಗದ ರೀತಿ ಅವನನ್ನು ನಾನು ನಿಗ್ರಹಿಸುತ್ತೇನೆ. ನಿಶ್ಚಿಂತೆಯಿಂದ ತೆರಳು. ಸರಿ, ರಾಜನ ಬದಲಾಗಿ ನಾನೇ ಮುಂದುವರಿಯುತ್ತೇನೆ. ಹರಿಯಲ್ಲಿ ಹೇಳಿರಬೇಕು. ಹಾಗಾಗಿ ಅವನು ನಿನ್ನನ್ನು ಕಳಿಸಿದ್ದಾನೆ. ಕೊಂದದ್ದು ಸುಮ್ಮನೆ ಅಲ್ಲ, ಹಾಗೆ ಇದೆ. ನನ್ನ ತಂದೆಯನ್ನು ಕೊಂದ ಹಾಗೆ ಅದನ್ನು ಸಾಧಿಸುವುದಕ್ಕಾಗಿ ಬಂದವರಿದ್ದಾರೆ. ನಿನ್ನ ತಲೆಯನ್ನು ಕಡಿದು ನರಿನಾಯಿಗೆ
ಕಾಡಿದು ನನ್ನ ತಂದೆಯವರ ಆತ್ಮಕ್ಕೆ ಶಾಂತಿಯನ್ನು ಕೊಡುತ್ತೇನೆ. ನಿನ್ನ ತಂದೆಯನ್ನು ಕೊಂದ ಹಗೆಯನ್ನು ತೀರಿಸಲು ಬಂದೆಯಾ? ನೋಡು, ನೀನು ದೇವತೆಗಳನ್ನು ಗೆದ್ದಿರಬಹುದು, ಆದ್ರೆ ನನ್ನನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಸಾಕ್ಷಾತ್ ಪರಮೇಶ್ವರನ ಎದುರಾದರೂ ಲೆಕ್ಕಿಸಲಾರೆ. ಬಂದೆಯ ವೈಕುಂಠ ನನ್ನ ತಂದೆಯ ಕೊಲೆಸಿದ ಮೂಲ ಹಣೆ ಹಣೆ ಹಿಂದೆ ತಮ್ಮನ ಮುಂದೆ ರೂಪ ಬಂದು ಯಾಕೆ ನಿನ್ನ ನಿರೀಕ್ಷೆಯಲ್ಲಿದ್ದೆ. ನನ್ನ ತಂದೆಯನ್ನು ಮೋಸದಿಂದ ಕೊಂದ ಮೂರ್ಖನೇ, ಇಂದಿನ ಕಾಲಕ್ಕೆ ನೀನು ನನ್ನ ಮುಂದೆ ಬಂದು ನಿಂತವನಿದ್ದೀಯ. ಹೌದು. ನಿನ್ನ ತಲೆಯನ್ನು ಕಡಿದು ನನ್ನ ತಂದೆಯ ಹಾಗೆಯನ್ನು ಸಾಧಿಸುತ್ತೇನೆ. ಬಾ ಮುಂದೆ. ಏನಂದೆ?
ಜಯನಾರಿ ದೊರಕದಿರೇ ಮಾಧವಗೆ ಜಯನಾರಿ ದೊರಕದಿರೇ ಹಿಂದಿರುಗಿ ಪುಹಿನಾಗಿರುವ ಬದರಿಕಾಶ್ರಮವತಿರಿ ಪರಿಕಿಸುತ್ತ ದೇವಾವತಿ ಪರಿಕಿಸುತ್ತ ಹೇಮಾವತಿ ಗುಹೆಯ ಪರಿಕಿಸುತ್ತ ಹರಿ ಹರಿ ಸುರಪನಿಗೆ ಅಭಯವನ್ನಿತ್ತು ದುರಾಳನೊಂದಿಗೆ ಹೋರಾಟಕ್ಕೆ ನಿಂತೆ. ಆದರೆ ಕೊಟ್ಟ ಮಾತನ್ನು ಉಳಿಸುವುದಕ್ಕಾಗಲಿಲ್ಲ. ಬದಲಾಗಿ ದುರಳನೊಂದಿಗೆ ಸೋಲನ್ನು ಅನುಭವಿಸಿದೆ. ಭೀತಿಯಿಂದ ರಣದಾರುಣಿಂದ ಹಿಂತಿರುಗಿ ಬಂದು ತುಹಿನಾದ್ರಿಯ ಬದರಿಕಾಶ್ರಮವನ್ನು ಬಂದು ಸೇರಿದ್ದೇನೆ. ಸರಿ, ನನ್ನ ಈ ಕಷ್ಟವನ್ನು ಪರಿಹರಿಸುವುದಕ್ಕೆ ಪರಮೇಶ್ವರಿಯೇ ಶಕ್ತನಾಗಿದ್ದಾಳೆ. ಹಾಗಾಗಿ ಕಾಣುತ್ತಿರುವಂತಹ ಹೇಮಾವತಿ ಗುಹೆಯನ್ನು ಸೇರಿ ಭಕ್ತಿ ಭಾವದಿಂದ ಪರಮೇಶ್ವರಿಯನ್ನು ಧ್ಯಾನಿಸುತ್ತೇನೆ. ನಮೋ ವೈರಿ 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 ನಮೋ ನಮೋ ಶಂಕರಿ ವೈರಿ ಭಯಂಕರಿ ನಮೋ ಯುಮಣಿ ಪ್ರಕಾಶ ರಾಮರಿ ಭಗವತಿ ನಮೋ ಶಂಕರಿ ವೈರಿ ಭೈರಿ ಭೈರಿ ನಮೋ ಶ್ರೀಕಾರಿ ಜಯ ಜಯ ನಮೋ ಶಂಕರಿ ಭೈರಿ ಭಯಂಕರಿ ದ್ಯುಮಣಿ ಪ್ರಕಾಶಿತೆ ಭ್ರಮರಿ ಭಗವತೆ ಕುಮುದ ನೇತ್ರೆ ಗೌರಿ ಮಹೇಶ್ವರಿ ಜಯ 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 ಜಯ. ಶುಂಭಾಗಿ ಶಾಂಭರಿ ತವ ಪದ ನಮ್ಮಿದ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಜಯ 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 ಜಯ. ಕಂದ ಶ್ರೀರಮಣ ಎದ್ದೇಳು ಅರಣ್ಯದಿಡಿಬೋ ಈ ರೀತಿಯೆಲ್ಲರೂ ಕಾರಣ ಹೇಳಿ ನಾರಾಯಣಿ ಸಾರ ಕಂದ ಶ್ರೀಹರಿ ಅಮ್ಮ ಎದ್ದೇಳು. ಇದು ನಿನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾದವಳಿದ್ದೇನೆ. ನಿನ್ನನ್ನು ಕಂಡಾಗ ಅದ್ಯಾವುದೋ ಕಷ್ಟ ನಿನ್ನ ಪಾಲಿಗೆ ಬಂದಂತಿದೆಯಲ್ಲ. ಹೌದಮ್ಮ. ಏನಾಯಿತು? ಯಾಕಾಗಿ ನನ್ನನ್ನು ಧ್ಯಾನಿಸಿದೆ? ನನ್ನಲ್ಲಿ ಹೇಳಿಕೋ ಮಗನೇ. ಅಮ್ಮ ಜನನಿಗೆ ಮುರನೆ
ರಕ್ಷಿಸಿದವಳು. ಆದರೆ ಈ ಕಾಲಕ್ಕೆ ಮುರಾಸುರ ಎನ್ನುವ ದಾನವ ಪ್ರಬಲಾನ್ವಿತನಾಗಿ ದೇವಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಹಾಗಾಗಿ ನೀನೇ ಅವನನ್ನು ನಿಗ್ರಹಿಸಿ ನಮ್ಮನ್ನೆಲ್ಲ ರಕ್ಷಿಸಬೇಕಮ್ಮ. ಕಂದ, ಅಮ್ಮ, ಅಳುಗದಿರು ಇಲ್ಲಿ ಮಲಗಿದೆ, ನೀ ಮಲಗಿದೆ, ಖಳನು ಬರುವವನಿಗಲೇ ಪಡಿವನಿ ನಿದ್ದೆಯೊಳಿದ ಮಾಧವ ಅಳುಕೋ ನೀ ಮಲಗೆ ಆಯ ಕಂದ ಶ್ರೀಹರಿ, ಅಮ್ಮ ಹೆದರದಿರು. ದಾನವನ ವಧೆಗಾಗಿ ದಾರಿಯೊಂದನ್ನು ನಾನೇ ತಿಳಿಸುತ್ತೇನೆ. ಏನಮ್ಮ ಅದು? ನೀನಿಲ್ಲೇ ಮಲಗಿದಂತೆ ನಟಿಸು. ಖಳನು ಇಲ್ಲಿಗೆ ನಿನ್ನನ್ನು ಹುಡುಕುತ್ತಾ ಬಂದಾಗ ನಾನು ನಿನ್ನ ಮುಖದಿಂದ ಸಂಭಾವಿಸಿ ಆತನನ್ನು ಕೊಂದು ದಾನವ ಕುಲ ಕುಠಾರಕ ಎಂಬ ನಿನ್ನ ಬಿರುದನ್ನು ನಾನು ಉಳಿಸುತ್ತೇನೆ. ಧೈರ್ಯಸ್ಥನಾಗು. ಹಾಗೇ ಆಗಲಿ. ಮಾಡಬೇಕಾದ ಹರಿ ಇಲ್ಲಿ ಮಲಗಿದ್ದಾನೆ. ಹೇಳು ಹರಿ, ಯಾಕಯ್ಯ ಮಲಗಿರುವೆ?
ಲೋಕ ಮೂರರಲ್ಲಿ ನಿನ್ನನ್ನು ಮೀರಿಸುವಂತ ಪರಾಕ್ರಮಿಗಳು ಯಾರಿಲ್ಲಂತೆ. ಆ ಪರಾಕ್ರಮ ನಿನ್ನಲ್ಲಿ ಉಂಟು ಅಂತಾದ್ರೆ ನನ್ನಲ್ಲಿ ಕಾದಾಡು. ಬರುವುದಿಲ್ವೇ ಕೈಯಲ್ಲಿ ಹಿಡಿದಿರುವಂತ ಕಂಠದಲ್ಲಿ ನಿನ್ನ ತಾವೆಯನ್ನು ಕಾಡಿ ಇದ್ದಕ್ಕಿದ್ದಂತೆ ಬಂದು ನನ್ನನ್ನು ತಡೆದವಳಿದ್ದೀಯ. ಯಾರು ನೀನು? ಯಾಕೆ ಬಂದೆ? ನನ್ನಲ್ಲಿ ಹಾಗೇನು ಹೇಳುವೆಯೋ? ಪ್ರಶ್ನಿಸುವುದಕ್ಕೆ ಬಂದಂತಹ ಪಾಲನಾ ಕರ್ತೃವಾದಂತಹ ಹರಿಯನ್ನು ದಂಡಿಸುವುದಕ್ಕೆ ಮುಂದಾದೆಯ. ಇದು ಲೋಕನಾಯಕಿಯಾದಂತಹ ನಾನೇ ಅಷ್ಟಭುಜೆಯಾಗಿ ಬಂದವಳಿದ್ದೇನೆ. ಅಷ್ಟಭುಜೆಯಾಗಿ ಬಂದವಳಿದ್ದೇನೆ. ಈ ಹೆಜ್ಜೆ ಮುಂದಿಟ್ಟರೆ ಶಿರ ತಳಿವೇನು.
ಶರಣ ಶಂಕರಿ ಮಗಮಾಯೆ ಶ್ರೀಶರ ಪರಮೇಶ್ವರ ಪರಮ ಮಂಗಲಕಾಯ ಜಯ 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 ಶಾಂತಳಾಗಬೇಕಮ್ಮ ಶಾಂತಳಾಗಬೇಕು ಕಂದ ಹರಿಗೆ ಭಯ ಭಯ ಗೆಲ್ಲ ಮುಂದಕ್ಕೆ ಹರುಷಗಲೋ ಮರೆಯರೆಯ ಲಯ ಕರಣವನು ನೀನಿರಲ ದೇವಿ ಹರಿಯೇ ಹರಿಯೇ ಭಯನಿ ಭಯನಿ ಕಂದ ಶ್ರೀಹರಿ ಅಮ್ಮ ಎದ್ದೇಳು ಮುರಾಸುರನಂತ ದಾನವನನ್ನು ಕೊಂದು ನಿಮ್ಮನ್ನೆಲ್ಲ ರಕ್ಷಿಸಿದವಳಿದ್ದೇನೆ ಹೌದಮ್ಮ ಇನ್ನು ಮುಂದಕ್ಕೆ ದುಷ್ಟರ ಬಾಧೆ ನಿನಗಿಲ್ಲ ವೈಕುಂಠದಲ್ಲಿ ಇದ್ದುಕೊಂಡು ನಿನ್ನ ಪಾಲನ ಕರ್ತವ್ಯವನ್ನು ಮಾಡು ಹಾಗೇ ಆಗಲಿ ಅಮ್ಮ ಇಷ್ಟು ಭಿನ್ನಃ ನಿರತ ಏಕಾದಶಿ ಎನ್ನುತ್ತ ನಿನ್ನ ಕರೆ ಬರು ಕೊರತೆ ಕೊರಲದೆ ಮಾಡು ವೈಕುಂಠವೋ ಸ್ಥಿರವಾಗಿ ನುರಿಗೆ 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 ಏಕಾದಶಿ ದೇವಿ ಎನ್ನುತ್ತ ಕಂದ ಮುರಾಸುರನನ್ನು ಕೊಂದ ದಿನವಾದ ಇಂದು ಏಕಾದಶಿಯ ದಿನವಾದ ಕಾರಣ ಇನ್ನು ಮುಂದಕ್ಕೆ ನಿನ್ನನ್ನು ಏಕಾದಶಿ ದೇವಿ ಎನ್ನುವ ಹಾಗೆ ಲೋಕವೆಲ್ಲ ಪೂಜಿಸುತ್ತಾ ಬರಲಿ ಯಾರೆಲ್ಲ ನಿನ್ನನ್ನು ಪೂಜಿಸುತ್ತಾರೋ ಅವರಿಗೆ ವೈಕುಂಠವನ್ನು ಅನುಗ್ರಹಿಸುತ್ತೇನೆ ಇದುವೇ ನನ್ನ ಕೇಳಿಕೆ ಸರಿ ನಿನ್ನಿಚ್ಛೆಯಂತೆ ಇನ್ನು ಮುಂದಕ್ಕೆ ಪ್ರಪಂಚದಲ್ಲಿ ಏಕಾದಶಿ ದೇವಿಯಾಗಿ ಕಾಣಿಸಿಕೊಳ್ಳುತ್ತೇನೆ ಅದೃಶ್ಯಳಾಗುತ್ತೇನೆ ಜಯ ಜಯ ಅದೃಶ್ಯಳಾಗುತ್ತೇನೆ ಜಯ ಜಯ ಅದೃಶ್ಯಳ ಜಯ 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 ದುರ್ಯೋಧನನಾದಂತಹ ಮುರಾಸುರನನ್ನು ವಧಿಸಿ ಲೋಕಕ್ಕೆ ಕ್ಷೇಮವನ್ನು ನೀಡಿದ್ದಾಳೆ ಇದುವೇ ಏಕಾದಶಿ ದೇವಿ ಮಹಾತ್ಮೆ ಈ ಕಥೆಯನ್ನು ಹಾಡಿದವರಿಗೂ ಕೇಳಿದವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ಹಾಗೆ ಮಹಾಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತಾ ಮಂಗಳ ಗೀತೆಗೆ ಸಭ್ಯ ಸಭಿಕರಲ್ಲಿ ಅನುಮತಿ ಕೇಳುತ್ತಿದ್ದೇನೆ ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಜಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ ಹರಿಯೋಳು ಶುಭ ಮಂಗಲ